Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಪ್ರೈಮ್ ಮಸಾಲಾಸ್, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಚೂರ್ಣ, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ನಮಸ್ತೆ ನಮಸ್ಕಾರ ಎಲ್ರಿಗೂ ಕೂಡ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಸೂಪರ್ ಸಿಂಗರ್ ಸೀಸನ್ 2 co-powered by ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್ ಅಂಡ್ ಶೈನಿಂಗ್ ಪಾರ್ಟ್ನರ್ ಶಶಿ ಸೋಪ್. ಹಾಡಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ, ಎಲ್ರಿಗೂ ಹಾಡಂತ ಹೇಳಿದ್ರೆ ತುಂಬಾನೇ ಇಷ್ಟ. ಸಣ್ಣ ಮಗುವನ್ನು ಮಲಗಿಸ್ಬೇಕಾದ್ರೆ ಲಾಲಿ ಹಾಡು ಹಾಡ್ತಾರೆ, ಹಾಗೆ ಸುಮ್ಮನೆ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಹಾಡು ಕೇಳ್ತಾ ಹೋಗ್ತೇವೆ ಅಥವಾ ಹಾಡು ಹಾಡ್ತಾ ಹೋಗ್ತೇವೆ. ಆ ಕಡೆ ಈ ಕಡೆ ಅಂತ ನೋಡ್ಲಿಕ್ಕೆ ಹೋದ್ರೆ ಮನೆಯಲ್ಲಿ ಕೂಡ ಸಿಂಗ್ ಮಾಡ್ತೇವೆ, ಬಾತ್ರೂಮ್ ಸಿಂಗರ್ಸ್ ಕೂಡ ಇರ್ತಾರೆ. ಹಾಗಿರುವಾಗ ಸಿಂಗಿಂಗ್ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಇರುತ್ತೆ, ಎಲ್ಲರ ಮನಸ್ಸಿಗೆ ಪ್ರೀತಿಯನ್ನು ಕೂಡ ಕೊಡುತ್ತೆ. ಹಾಗಿರುವಾಗ ಹಾಡಿನ ಜಗತ್ತಿನ ಅತ್ಯದ್ಭುತವಾದಂತಹ ಒನ್ ಅಂಡ್ ಓನ್ಲಿ ರಿಯಾಲಿಟಿ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸೂಪರ್ ಸಿಂಗರ್ ಸೀಸನ್ 2 co-powered by ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್ ಮತ್ತೊಮ್ಮೆ ಎಲ್ಲರನ್ನೂ ಪ್ರೀತಿಯಿಂದ ಇವತ್ತಿನ ಮೆಗಾ ಆಡಿಷನ್ಗೆ ವೆಲ್ಕಮ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಡ್ ಬಂದ್ಬಿಟ್ಟು ಸಿಟಾಡೆಲ್ ಡೆವಲಪರ್ಸ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪೂರ್ಣಿಮಾ ಸಿಲ್ಕ್ಸ್, ಪ್ರೈಮ್ ಮಸಾಲಾ ಅಂಡ್ ಶಕುಂತಲಾ ಹೇರ್ ಆಯಿಲ್. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ ಮೆಗಾ ಆಡಿಷನ್ ನಡೀತಾ ಇದೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ಮೆಗಾ ಆಡಿಷನ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ಇವತ್ತಿನ ಮೆಗಾ ಆಡಿಷನ್ ಕೂಡ ಮಂಗಳೂರಲ್ಲಿ ನಡೀತಿರುವಂತಹ ಮೆಗಾ ಆಡಿಷನ್. ಯಾರೆಲ್ಲ ಕಂಟೆಸ್ಟೆಂಟ್ ಬರ್ತಾರೆ, ಯಾವ ರೀತಿ ಎಲ್ಲ ಹಾಡ್ತಾರೆ, ವೆಯ್ಟ್ ಮಾಡಬೇಕಷ್ಟೇ. ಅದಕ್ಕಿಂತ ಮೊದಲು ವಿ ಲೈಕ್ ಟು ವೆಲ್ಕಮ್ ಅವರ್ ಜಡ್ಜಸ್, ದಟ್ ಈಸ್ ಗುರುಕಿರಣ್ ಸರ್ ಆ್ಯಂಡ್ ರಾಜ್ ಗೋಪಾಲ್ ಸರ್ ಅವರನ್ನು ಕೂಡ ಇವತ್ತಿನ ಮೆಗಾ ಆಡಿಷನ್ಗೆ ನಾನು ವೆಲ್ಕಮ್ ಮಾಡ್ತಾ ವಿಲ್ ಗೋ ವಿತ್ ದ ಫಸ್ಟ್ ಕಂಟೆಸ್ಟೆಂಟ್, ದಟ್ ಈಸ್ ಮಿಸ್ಟರ್ ರೋಷನ್ ಅವರು ಹಾಡು ಹಾಡ್ತಾ ಇದ್ದಾರೆ, ಒಂದು ಹಿಂದಿ ಹಾಡನ್ನು. आने से उसके आए बहार, जाने से उसके जाए बहार, बड़ी मस्तानी है मेरी महबूबा, मेरी जिंदगानी है मेरी महबूबा. आने से उसके आए बहार, जाने से उसके जाए बहार, बड़ी मस्तानी है मेरी महबूबा, मेरी जिंदगानी है मेरी महबूबा. इस घटा को मैं तो उसकी आंखों का काजल कहूँगा, उस हवा को मैं तो उसका काजल कहूँगा. परियों का रानी है, मौजों की जवानी है मेरी महबूबा, बड़ी मस्तानी है मेरी महबूबा.
ಮೆಹಬೂಬಾ. ಓಕೆ, ಎಸ್, ರೋಷನ್ ಅವರು ತುಂಬಾ ಚೆನ್ನಾಗಿ ತಮ್ಮ ಹಾಡನ್ನು ಹಾಡಿದ್ರು, ಎಲ್ರಿಗೂ ಇಷ್ಟ ಆಯ್ತು. ಬಟ್ ಜಡ್ಜಸ್ ಅವರಿಗೆ ಇಷ್ಟ ಆಗಿದ್ರೆ ಒಳ್ಳೆ ಪಾಯಿಂಟ್ಸ್ ಕೂಡ ಸಿಗ್ಬಹುದು. ಮೈಟ್ ಬಿ ನೆಕ್ಸ್ಟ್ ಪೊಸಿಷನ್ ಗೆ ಅವರು ಪ್ರಮೋಟ್ ಕೂಡ ಆಗ್ಬಹುದು. ಹಾಗಿರುವಾಗ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ವೈಷ್ಣವಿ ಅವರು. ಸೊ ವೈಷ್ಣವಿ ಅವರು ಹಾಡ್ತಾ ಇರೋದು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ ಹೇಳಿ. ಸೊ ಯಾವ ಸಿನಿಮಾದ ಹಾಡು ಅಂತ ಹೇಳಿದ್ರೆ ಜನುಮ ಜನುಮದ ಅನುಬಂಧ ಸಿನಿಮಾದ ಹಾಡು. ಸೊ ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ವೈಷ್ಣವಿ. ವೈಷ್ಣವಿ, ಕ್ಯಾನ್ ಯು ಸಿಂಗ್ ಸಮ್ ಅದರ್ ಸಾಂಗ್? ತುಂಬ ಹೈ ಇದೆ ನಿನಗೆ ಈ ಸಾಂಗು. ಹೈ ಆಗಲ್ಲ ನಿನಗೆ? ಹಾಂ, ಸ್ವಲ್ಪ. ಅದಕ್ಕೆ ಚೇಂಜ್ ಮಾಡು, ಬೇರೆ ಸಾಂಗ್ ಯಾವ್ದಾದ್ರು ಹಾಡ್ತೀಯಾ? ಬೇರೆ ಸಾಂಗ್ ಹಾಡ್ಬಿಡು, ತುಂಬ ಹೈ ಇದೆ ಅದು. ಟ್ರ್ಯಾಕ್ ಬೇಕಂತಿಲ್ಲ, ಹಾಗೆ ಹಾಡ್ಬೋದು. तेरे दीदे माने वो बातीती आ तेरे दीदे माने वो बातीती, तेरे दीदे माने वो ಬಾತೀತಿ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಓಕೆ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ವೈಷ್ಣವಿ ಅವರು ತುಂಬಾನೇ ಚೆನ್ನಾಗಿ ಹಾಡಿದ್ರು. ಆ ಹಳೆಯ ಹಾಡು ಏನಿತ್ತು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಎಷ್ಟೋ ಜನರಿಗೆ ಪರಿಚಿತ ಹಾಡು, ಅದನ್ನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ರಿಸಲ್ಟ್ ಅಂತೂ ಜಡ್ಜಸ್ನವರಿಗೆ ಬಿಟ್ಟದ್ದು. ಅದಕ್ಕಿಂತ ನೆಕ್ಸ್ಟ್ ಆಗಿ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಡ್ಲಿಕ್ಕೆ, ಸೊ ವಿಕ್ರಮ್ ಭಾರದ್ವಾಜ್ ಅವರು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಒಂದು ತೆಲುಗು ಹಾಡನ್ನ ಹಾಡ್ತಾ ಇದ್ದಾರೆ. ಸೊ ತೆಲುಗು ಪ್ರಿಯರ್ ಕೂಡ ಇರ್ತೀರಾ, ಸೊ ನಿಮ್ಗೊಂದು ಫೇವ್ರೆಟ್ ಆಗಿರುವಂತಹ ಟ್ರ್ಯಾಕ್ ಆಗಿರ್ಬೋದು. ಸೊ ಲೆಟ್ಸ್ ವೆಲ್ಕಮ್ ವಿಕ್ರಮ್ ಭಾರದ್ವಾಜ್. ఈ కళని పట్టుకు వదలనన్నవి చూడే నా కళ్ళు, ఆ చూపులనల్లా తొక్కుకు వెళ్ళకు దయలేదా అసలు. కళని పట్టుకు వదలనన్నవి చూడే నా కళ్ళు, ఆ చూపులనల్లా తొక్కుకు వెళ్ళకు దయలేదా అసలు. నీ కలకి కవలి కాస్తాయే కటుకల నా కలలు, నువ్వు నుల్లుముతుంటే ఎర్రగ కంది చిందే నేసెగలు. నా ఒప్పిరి గాలికి ఉయ్యాలలుగుతూ ఉంటే ముంగురులు, నువ్వు నెట్టేసే ఎలా నిట్టు చవట్టే నిష్ఠురపు విలవిలలు. సామజవర గమనా నిన్ను చూసి ఆగగలనా,
మనసు మీద వయసుకున్న అదుపు చెప్పతగునా సామజవర గమన నిన్ను చూసి యాగగలనా మనసు మీద వయసుకున్న అదుపు చెప్పతగునా నీ కళ్ళని పట్టుకు వదలనవి చూడే నా కళ్ళు ఆ చూపులనలా తొక్కుకు వెళ్ళకు దయలేదాసలు మల్లల మాసమా మంజుల హాసమా ప్రతి మలుపులోన ఎదురుపడిన వన్నెల వనమా విరిసిన పించమా విరుల ప్రపంచమా ఎన్నెన్ని వన్న చిన్నలంటే ఎన్నగవశమా అరే నాగాలే తగిలిన నా నీడే తరిమిన ఉలకవా పలకవా భామా ఎంత ప్రతిమాలిన ఇంతే నా అంగన మదిని మీటు మధురమైన మనవిని వినుమా సామజవర గమన నిన్ను చూసి యాగగలనా మనసు మీద వయసుకున్న అదుపు చెప్పతగునా సామజవర గమన నిన్ను చూసి యాగగలనా మనసు మీద వయసుకున్న అదుపు చెప్పతಗುನಾ ಏನು ತೆಲುಗು ಸಾಂಗ್ ಸೆಲೆಕ್ಟ್ ಮಾಡಿದ್ರಿ? ಇಲ್ಲ, ನನಗೆ ಅದು ಸಾಂಗ್ ತುಂಬ ಇಷ್ಟ ಆಯಿತು, ಹಾಗೆ ಸೆಲೆಕ್ಟ್ ಮಾಡಿಕೊಂಡು. ಓಕೆ, ನೋಡುವ ಏನಾಗುತ್ತೆ. ಆಮೇಲೆ ಆ ವಾಯ್ಸ್ ಸೂಟ್ ಆಗುತ್ತಲ್ಲ ನಿನಗೆ? ಹೇಳಿದ್ರು ಯಾರು? ಎಂತ ಸರ್? ಹೇಳಿದ್ರೆ ಆ ವಾಯ್ಸ್ ಸೂಟ್ ಆಗುತ್ತೆ ನಿನಗೆ ಅಂತ? ಅಲ್ಲ, ನಾನು ಹಾಡಿದ್ದೇನೆ, ಅಂದರೆ ಫೇಸ್ಬುಕ್ ಲೈವಲ್ಲೆಲ್ಲ ಹಾಡಿದ್ದೇನೆ. ಓಕೆ, ಇದು ಮ್ಯೂಸಿಕ್ ಡೈರೆಕ್ಟರ್ ಯಾರು ಇದ್ದದ್ದು? ಅದು ಥಮನ್ ಅಂತ ಇರಬೇಕು, ಥಮನ್ ಎಸ್ ಅಂತ. ಓಕೆ. ಹಾಡಿದ್ದು ಶ್ರೀರಾಮ್ ಅಂತ, ಸಿದ್ಧ ಶ್ರೀರಾಮ್ ಅಂತ. ಯಾ, ತಮ್ಮನ್ ನನ್ನ ಜೊತೆ ಕೆಲಸ ಮಾಡ್ತಿದ್ದೆ, ಸಾಯಿ ಅಂತ ಹೆಸರಿದ್ದು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ವಿಕ್ರಮ್ ಅವರು ತುಂಬಾನೇ ಚೆನ್ನಾಗಿ ಹಾಡಿದ್ರು ಅಂಡ್ ಆಲ್ ದ ವೆರಿ ಬೆಸ್ಟ್ ವಿಕ್ರಮ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪಾರ್ಟಿಸಿಪೇಷನ್. ಅಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಬರ್ತಾ ಇರೋದಕ್ಕಿಂತ ಮುಂಚೆ ಸೊ ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳುವಲ್ವಾ? ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ the one and only singing reality show, your favorite show, that is Sun Premium Refined Sunflower Oil presents Super Singer Season 2, co-powered by Santosh Rice Mills Ravara 2-star Rice and shining partner Shashi Soap. Co-sponsors ಬಂದ್ಬಿಟ್ಟು Citadel Developers, Rohan Corporation, Amrit Noni, Kabasura Immunity Booster, Prime Masala, Shakuntala Hair Oil. ಥ್ಯಾಂಕ್ಸ್ ಟು ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡುವಂಥ ಟೈಮ್ ಬಂದಿದೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯುಕ್ತಿ ರೈ ಇವರು. ಸೊ ಯುಕ್ತಿ ರೈ ಅವರು ಹಾಡ್ತಿರುವಂತಹ ಹಾಡು ರೀಸೆಂಟ್ ಆಗಿ ಎಲ್ರಿಗೂ ಹಿಡಿಸಿದಂತಹ ಸಿನಿಮಾ, ದಟ್ ಈಸ್ ಲವ್ ಮಾಕ್ಟೇಲ್. ಸೊ ಈ ಸಿನಿಮಾದ ಎಲ್ಲ ಹಾಡುಗಳಂತೂ ಚೆನ್ನಾಗಿದೆ. ಅದರಲ್ಲಿರುವಂತಹ ಒಂದು ಬೆಸ್ಟ್ ಸಾಂಗ್ ಅನ್ನು ಇವತ್ತು ಹಾಡ್ಲಿಕ್ಕಿದ್ದಾರೆ ಯುಕ್ತಿ ಅವರು. ಸೊ ಲೆಟ್ಸ್ ವೆಲ್ಕಮ್ ಯುಕ್ತಿ ಆನ್ ಸ್ಟೇಜ್. ನನ್ನಲ್ಲಿ ನೀನು, ನಿನ್ನಲ್ಲೇ ನಾನು, ಸುಮಧುರ ಈ ಸಂಗಮ. ಸುಮ್ಮನೆ ನಿನ್ನ ಸನಿಹ ಸಾಕು, ಮನದಿ ಪೂರ ಸಂಭ್ರಮ. ನನಗೆ ಇನ್ನು ಜಗವೇ ನೀನು, ನಿನ್ನ
ಸಂಗಮ ತರರ ಮೂಡಿಯ ಮಾಡು ಜಾದುಗರ ಸಲುಗೆ ತೋರು ಸಾಹುಕರ ಹೃದಯ ನೀನೆ ಕದ್ದ ಚೋರ ಮನಸ್ಸು ಕಾಯು ಮಾಯಗರ ಹಿತಕರ ಸುಖಕರ ನಿನ್ನ ಜೊತೆ ಪ್ರಿಯಕರ ನೀನಿರೆ ಎಲ್ಲ ಸುಖ ಲವ್ ಯು ಚಿನ್ನ ಲವ್ ಯು ಕಂದ ನನಗಿಷ್ಟ ನೀ ಲವ್ ಯು ಚಿನ್ನ ನನ್ನಲ್ಲೇ ನೀನು ನಿನ್ನಲ್ಲೇ ನಾನು ಸುಮಧುರ ಈ ಸಂಗಮ ತರರ ಎಸ್ ವೀಕ್ಷಕರೇ, ಮುಂದಿನ ಕಂಟೆಸ್ಟೆಂಟ್ ಬರೋದಕ್ಕಿಂತ ಮುಂಚೆ ಯುಕ್ತಿ ಅವರು ಹಾಡದಂತಹ ಹಾಡು ಎಲ್ರಿಗೂ ಹಿಡಿಸಿರ್ಬೋದು, ಯಾಕಂದ್ರೆ ಎಲ್ಲರ ಫೇವ್ರೆಟ್ ಹಾಡು ಕೂಡ ಆಗಿರ್ಬೋದು. ಸೊ ಕಂಗ್ರಾಚುಲೇಷನ್ಸ್ ಯುಕ್ತಿ ಅವರಿಗೆ ಚೆನ್ನಾಗಿ ಹಾಡೋದಕ್ಕೆ. ಬಟ್ ವಿ ಡಸಂಟ್ ನೋ ವಾಟ್ ಇಸ್ ದ ರಿಸಲ್ಟ್ ಅಂತೂ ನಮ್ಮ ಜಡ್ಜಸ್ನವರ ಕೈಯಲ್ಲಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್ ಅಂತ ಹೇಳ್ತಾ, ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದಾರೆ ಅಂತ ಹೇಳಿದ್ರೆ ಭುವನ್ ಅವರು. ಯಾವ ಹಾಡು ಅಂತ ಹೇಳಿದ್ರೆ ಭಾರತ ಭೂಷಿರ ಮಂದಿರ ಸುಂದರಿ ಎಂಬ ಹಾಡು. ಸೊ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಸೊ ಲೆಟ್ಸ್ ವಾಚ್ ಭುವನ್. ಭಾರತ ಭೂಷಿರ ಮಂದಿರ ಸುಂದರಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಕಾರ ಷಡ್ಜದ ಶರದಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ ಶಿವತಾಂಡವದ ಡಮರುನಿನಾದ ಶಿವತಾಂಡವದ ಡಮರುನಿನಾದ ನಾದ ಬ್ರಹ್ಮ. ಎಷ್ಟು ಕಮ್ಮಿ ಮಾಡಿದ್ದೀರಾ ಒರಿಜಿನಲ್ ಸ್ಕೇಲ್ಗಿಂತ? 4 ಪಿಚ್ ಕಮ್ಮಿ ಮಾಡಿದ್ದಾನೆ. 4 ಅಲ್ಲ 2.5 5 ಮನೆ ಕಡಿಮೆ ಮಾಡಿದ್ದೀರಾ ಅಂತ. ಜಿ ಶಾರ್ಪ್ ಮಾಡಿದ್ದೀರಲ್ಲ? ಹಾಂ ಹೌದು. ಸಿ ಶಾರ್ಪ್ ಇದೆಯಲ್ಲ ಅದು? ಹಾಂ ಹೌದು. ತುಂಬ ಲೋ ಆಗ ಅನ್ಸಿಲ್ವಾ ನಿಮಗೆ ಹಾಡುವಾಗ? ಅದು ಇಲ್ಲದಿದ್ದರೆ ತುಂಬ ಹೈ ಅಂತ ಅನಿಸ್ತದೆ. ಲೋ ಎಂಡ್ಸ್ ಟೋಟಲ್ ಹೋಗುತ್ತೆ ನಿಮಗೆ, ಆ ಸಿಂಗಿಂಗ್ ಆ ಫ್ಲೇವರ್ ಹೋಗುತ್ತೆ. ಬ್ಯೂಟಿ ಆಫ್ ದ ಸಾಂಗ್ ಅಂತ ಇರುತ್ತೆ ಅಲ್ಲ, ಅದು ನಿಮ್ಮ ವಾಯ್ಸಿಗೆ ಅಟ್ಲೀಸ್ಟ್ ಒಂದು ಮನೆ ಮೇಲೆ ಮಾಡ್ಬೇಕು ನೀವು, ಇಲ್ಲ ಚೆನ್ನಾಗಿ ಕೇಳಲ್ಲ. ಬೇರೆ ಯಾವ್ದಾದ್ರು ಒಂದು ಪಲ್ಲವಿ ಹಾಡ್ಬೋದಾ? ಫಿಲಮ್ ಸಾಂಗ್ ಟ್ರ್ಯಾಕ್ ಬೇಕಂತಿಲ್ಲ, ಸುಮ್ಮನೆ ಹಾಗೆ ಹಾಡು, ಪಲ್ಲವಿ ಮಾತ್ರ ಸಾಕು. ಯಾವ ಮೋಹನ ಮುರಳಿ
ಮರೆಯಿತು ದೂರ ತೀರಕ್ಕೆ ನಿನ್ನನು. ಇದು ಇದು ಎಲ್ಲೋ ಇನ್ನ ಕೆಳಗಿದ್ದೀರಾ. ಹೈ ಮಾಡಿ. ಯಾವ ಮೋಹನ ಮುರಳಿ ಬೇರೆ ಯಾವ್ದಾದ್ರು ಫಿಲ್ಮಿ ಸಾಂಗ್ ಹಾಡ್ಬಿಡ್ತೀರಾ? ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಜರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು. ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ ಚಿಲಿಪಿಲಿಯ ಭಾವವು. ಮುಂಜಾನೆ ಮಂಜು ಹನಿ ಭೂವಿಲಿ ತಂಪಾಗಿ ತೀಡಿರುವ ಪ್ರೇಮ. ಇಂಪಾದ ಕಿರಣ ತುಸು ಹಾಯಾಗಿ ಭೂವಿ ಮುತ್ತಿಟ್ಟ ಕಿವಿಗುಟ್ಟು ಪ್ರೇಮ. ಓ ಓಕೆ ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತುಂಬಾನೇ ಚೆನ್ನಾಗಿ ಹಾಡಿ ಆಯ್ತು. ಒಬ್ರು ಕಂಟೆಸ್ಟೆಂಟ್ ಹಾಡಿದ್ರು. ಸೊ ಈ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡುವಂತಹ ಟೈಮ್. ಸೊ ಒನ್ಸ್ ಅಗೈನ್ ವಿಲ್ ಥ್ಯಾಂಕ್ ಅವರ್ ಜಡ್ಜಸ್. ದಟ್ ಈಸ್ ನಿಮ್ಗೆ ಗೊತ್ತೇ ಇದೆ, ಜಡ್ಜಸ್ನವ್ರು ಬಂದ್ಬಿಟ್ಟು ಗುರುಕಿರಣ್ ಸರ್ ಆ್ಯಂಡ್ ರಾಜ್ಗೋಪಾಲ್ ಸರ್ ಅವರಿಗೆ ಕೂಡ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಿನ ಕಂಟೆಸ್ಟೆಂಟ್ ಅನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ, ಅರ್ಪಿತಾ ಅವರು. ಸೊ ಅರ್ಪಿತಾ ಅವರು ಒಂದು ಹಿಂದಿ ಹಾಡು ಹಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟದ ಹಾಡು ಇದು. ಏರ್ ಲಿಫ್ಟ್ ಸಿನಿಮಾದ ಹಾಡು, ತೆನು ಇತ್ನಾ ಮೇ ಪ್ಯಾರ್ ಕರಾ. ಓಕೆ, ಸೊ ಈ ಹಾಡಂತೂ ನಾನು ಕೇಳಿಕ್ ವೆಯ್ಟ್ ಮಾಡ್ತಾ ಇದ್ದೇನೆ, ನೀವು ಕೂಡ ಕೇಳಿಕ್ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಲೆಟ್ಸ್ ವೆಲ್ಕಮ್ ಅರ್ಪಿತಾ. तेनू इतना मैं प्यार करा, एक पल विच 100 बार करा. तू जावे जे मैनू छड़ के, मौत दा इंतजार करा. कि तेरे लिए दुनिया छोड़ दी है, तुझ पे ही सांस आंखें रुके. मैं तुझको कितना चाहती हूँ ये तू कभी सोच ना सके. तेरे लिए दुनिया छोड़ दी है, तुझ पे ही सांस आंखें रुके. मैं तुझको कितना चाहती हूँ ये तू कभी सोच ना सके. कुछ भी नहीं है ये जहां, तू है तो है इसमें जिंदगी. कुछ भी नहीं है ये जहां, तू है तो है इसमें जिंदगी. अब मुझको जाना है कहाँ के तू ही सफर है आखिरी. कि तेरे बिना जीना मुमकिन नहीं, नदी न कभी मुझको तू फासले. मैं तुझको कितना चाहती हूँ ये तू कभी सोच ना सके. तेरे लिए दुनिया छोड़ दी है, तुझ पे ही सांस आके रुके. मैं तुझको कितना चाहती हूँ ये तू कभी सोच ना सके. ಹಾಂ, ಚೆನ್ನಾಗಿತ್ತು. ಒಂದು ಜಸ್ಟ್ ಒಂದು ಟಿಪ್ಸ್, ಇಂಥ ಸಾಂಗ್ಗಳು ಅಷ್ಟು ಬ್ರೈಟಾಗಿ ಹಾಡಬೇಡಿ, ಸ್ವಲ್ಪ ಓಕೆ ಸರ್. ಚೆನ್ನಾಗಿತ್ತು ಆ್ಯಸ್ ಇಟ್ ಈಸ್, ಏನು ಡಿಸ್ಟರ್ಬೆನ್ಸ್ ಇಲ್ಲ. ಬಟ್ ಆ ಫೀಲ್ ಸ್ವಲ್ಪ ಕೊಟ್ಟು ಹಾಡಿದ್ರೆ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿರ್ತದೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಅರ್ಪಿತಾ ಅವರು ತುಂಬಾನೇ ಚೆನ್ನಾಗಿ ಹಾಡಿದ್ರು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಅಂತ ಹೇಳ್ತಾ
ನಿಮ್ಗೆ ಗೊತ್ತಿದೆ ಸೂಪರ್ ಸಿಂಗರ್ ಸೀಸನ್ 2 ಮೆಗಾ ಆಡಿಷನ್ ಮಂಗಳೂರಲ್ಲಿ ನಡೀತಾ ಇದೆ. ಅಂಡ್ ಮಂಗಳೂರಲ್ಲಿ ನಡೀತಾ ಈ ಮೆಗಾ ಆಡಿಷನ್ ಅಲ್ಲಿ ಸಾಕಷ್ಟು ಜನರು ತಮ್ಮ ಒಂದು ಪಾರ್ಟಿಸಿಪೇಷನ್ ಅನ್ನು ಕೊಟ್ಟಿದ್ದಾರೆ. ತುಂಬಾನೇ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರಾ ಇಲ್ವಾ ನಾವಂತೂ ವೇಟ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಎಪಿಸೋಡ್ ಅನ್ನು ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಸೊ ಒನ್ಸ್ ಅಗೇನ್ ವಿ ಥ್ಯಾಂಕ್ ಅವರ್ ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ಕೂಡ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತಾ ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಪ್ರೈಮ್ ಮಸಾಲಾಸ್, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಚೂರ್ಣ, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.